ಈ ಕಾರ್ಯಕ್ರಮದ ಪ್ರಾಯೋಜಕರು ಮೆಟ್ರೋ ಫರ್ನಿಚರ್ ವರ್ಲ್ಡ್, NH66, ಉಚ್ಚಿಲ, ಕಾಪು. ನನ್ನ ಪ್ರೀತಿಯ ಹಾಡು. ಆತ್ಮೀಯ ಸ್ಪಂದನವಾಹಿನಿ ವೀಕ್ಷಕರಿಗೆ ನನ್ನ ಪ್ರೀತಿ ಹಾಡು ಕಾರ್ಯಕ್ರಮಕ್ಕೆ ಸ್ವಾಗತ. ಇದು ಕರಾವಳಿಯ ಗಾನ ಕೋಗಿಲೆಗಳ ಕಲರವದ ಕಾರ್ಯಕ್ರಮ. ಗಾಯನ ದೇವರು ಡಾಕ್ಟರ್ SPP ಅವರ ಸವಿ ನೆನಪಿನಲ್ಲಿ ನಡೀತಿರುವಂತಹ ಕಾರ್ಯಕ್ರಮ. ಉಚ್ಚಿಲದ ಮೆಟ್ರೋ ಫರ್ನಿಚರ್ ವರ್ಲ್ಡ್ ಅವರ ಆಯೋಜನೆಯ ಸ್ಪಂದನವಾಹಿನಿಯ ಪ್ರಸ್ತುತಿಯ ವಿಶಿಷ್ಟ ಕಾರ್ಯಕ್ರಮ. ಹಲವಾರು ವಾರಗಳಿಂದ ಅದ್ಭುತವಾದಂಥ ಸಂಗೀತಗಾರರು ನಮ್ಮ ಸ್ಟುಡಿಯೋಕ್ಕೆ ಬರ್ತಾರೆ, ಅದ್ಭುತವಾದಂಥ ಹಾಡುಗಳನ್ನು ಹಾಡ್ತಾರೆ, ನಿಮ್ಮನ್ನು ರಂಜಿಸ್ತಾರೆ. ಇವತ್ತಿನ ದಿನ ನಮ್ಮ ಜೊತೆಗಿದ್ದಾರೆ ಉದಯ್ ಶೆಟ್ಟಿ ಮುಟ್ಲುಪಾಡಿ, ಅದ್ಭುತವಾದಂತಹ ಗಾಯಕರು, ಅರ್ಜುನ್ ಜನ್ಯ ಗರಡಿಯಲ್ಲಿ ಪಳಗಿದವರು, ಈಗಾಗಲೇ ಕನ್ನಡ ತುಳು ಸಿನಿಮಾ ರಂಗದಲ್ಲಿ ತನ್ನ ಪ್ರತಿಭೆಯನ್ನು ಸಾಬೀತುಪಡಿಸಿದವರು, ಹಲವಾರು ಕಡೆಗಳಲ್ಲಿ ಸಂಗೀತ ಆಸಕ್ತರಿಗೆ ತರಬೇತಿಯನ್ನು ನೀಡ್ತಾ ಇರುವಂಥವ್ರು, ವೃತ್ತಿಯಲ್ಲಿ ಉಪನ್ಯಾಸಕರು, ಪ್ರವೃತ್ತಿಯಲ್ಲಿ ಗಾಯಕರು. ಅವ್ರನ್ನ ಆತ್ಮೀಯವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ಕೊಳ್ತೇವೆ. ಓಂಕಾರನಾದ ಪ್ರಿಯ ಹೇ ಗಣಪ, ಓಂಕಾರನಾದ ಪ್ರಿಯ ಹೇ ಗಣಪ, ಸಾಕಾರ ವಂದನೆ ಹೇ ಗಣಪ. ಓಂಕಾರನಾದ ಪ್ರಿಯ ಹೇ ಗಣಪ, ಸಾಕಾರ ವಂದನೆ ಹೇ ಗಣಪ. ಧಿಮಿ 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 ನಾಟ್ಯ ಸ್ವರೂಪ, ನಿನಗಿದು ಅರ್ಪಣೆ ಭಕ್ತಿಯ ಧೂಪ. ಹೇ ಪ್ರಭು ನಿಮಗಿದು ನಮ್ಮ ನಮಸ್ಕಾರ, ಹೇ ಪ್ರಭು ನಿಮಗಿದು ನಮ್ಮ ನಮಸ್ಕಾರ. ಓಂಕಾರನಾದ ಪ್ರಿಯ ಹೇ ಗಣಪ, ಸಾಕಾರ ವಂದನೆ ಹೇ ಗಣಪ. ನಗುಮುಖದಿಂದ ಜಗವನೆ ನೋಡುತ್ತ ಮಂದಹಾಸದಲ್ಲಿ ಕುಳಿತಿಹ ದೇವ, ಅಭಯ ಹಸ್ತವ ನೀಡಿ ಚೈತನ್ಯ ನೀಡುವ ಭವ್ಯ ಮೂರುತಿ ಹೇ ಗಣನಾಥ. ಧಿಮಿ 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 ನಾಟ್ಯ ಸ್ವರೂಪ, ನಿನಗಿದು ಅರ್ಪಣೆ ಭಕ್ತಿಯ ಧೂಪ. ಹೇ ಪ್ರಭು ನಿಮಗಿದು ನಮ್ಮ ನಮಸ್ಕಾರ, ಹೇ ಪ್ರಭು ನಿಮಗಿದು ನಮ್ಮ ನಮಸ್ಕಾರ. ಓಂಕಾರನಾದ ಪ್ರಿಯ ಹೇ ಗಣಪ, ಸಾಕಾರ ವಂದನೆ ಹೇ ಗಣಪ. ಸಡಗರದಿಂದ ತೋರಣ ಕಟ್ಟಿ ಭಕ್ತಿ ಭಾವದಿ ದೀಪವ ಹಚ್ಚಿ ಪಂಚಕಜಾಯದ ನೈವೇದ್ಯ ಇಟ್ಟು ಕರ್ಪೂರಧಾರತಿ ನಿತ್ಯವು ಬೆಳಗಿ. ಸಡಗರದಿಂದ ತೋರಣ ಕಟ್ಟಿ ಭಕ್ತಿ ಭಾವದಿ ದೀಪವ ಹಚ್ಚಿ ಪಂಚಕಜಾಯದ ನೈವೇದ್ಯವಿಟ್ಟು ಕರ್ಪೂರಧಾರತಿ ನಿತ್ಯವು ಬೆಳಗಿ. ಜಯ ಜಯ ಎನ್ನೋಣ ಗಣಪಗೆ ಪೂಜೆಯ ಮಾಡೋಣ, ಜಯ ಜಯ ಎನ್ನೋಣ ಗಣಪಗೆ ಪೂಜೆಯ ಮಾಡೋಣ. ಶರಣು ಶರಣು ಗಣಪ, ಶರಣು ಶರಣು ಬೆನಕ, ಶರಣು ಶರಣು ಗಣಪ, ಶರಣು ಶರಣು ಬೇನಕ.
ಓಂಕಾರನಾದ ಪ್ರಿಯ ಹೇ ಗಣಪ ಸಾಕಾರ ವಂದನೆ ಹೇ ಗಣಪ ಓಂಕಾರನಾದ ಪ್ರಿಯ ಹೇ ಗಣಪ ಸಾಕಾರ ವಂದನೆ ಹೇ ಗಣಪ ಧಿಮಿ 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 ನಾಟ್ಯ ಸ್ವರೂಪ ನಿನಗಿದು ಅರ್ಪಣೆ ಭಕ್ತಿಯ ಧೂಪ ಹೇ ಪ್ರಭು ನಿಮಗಿದು ನಮ್ಮ ನಮಸ್ಕಾರ ಹೇ ಪ್ರಭು ನಿಮಗಿದು ನಮ್ಮ ನಮಸ್ಕಾರ ಓಂಕಾರನಾದ ಪ್ರಿಯ ಹೇ ಗಣಪ ಸಾಕಾರ ವಂದನೆ ಹೇ ಗಣಪ ಓಂಕಾರನಾದ ಪ್ರಿಯ ಹೇ ಗಣಪ ಹೇ ಗಣಪ ಹೇ ಗಣಪ सुरमई अखियों में नन्हा मुन्ना एक सपना दे जा रे सुरमई अखियों में नन्हा मुन्ना एक सपना दे जा रे निंदिया की उड़ते पाखिरे अखियों में आ जा सा तेरे രാരിരാരും ഓരാരിരും രാരിരാരും ഓരാരിരും सूरमई अखियों में नन्हा मुन्ना एक सपना दे जा रे सच्चा कोई सपना दे जा मुझको कोई अपना दे जा अनजाना सा मगर कुछ पहचाना सा हल्का पुल्का शबनमी रेशम से बेरेशमी सुरमई अखियों में नन्हा मुन्ना एक सपना दे जा रे निंदिया की उड़ते पाखिरे अखियों में आ जा सा तेरे രാരിരാരും ഓരാരിരും രാരിരാരും ഓരാരിരും रात के रत पर जाने वाली नींद करस बरसाने वाली इतना कर दे कि मेरी आंखें भर दे आंखों में बसता रहे सपना ये हंसता रहे सुरमई अखियों में नन्हा मुन्ना एक सपना दे जा रे
ನಿಂದಿ ಅಕ್ಕಿ ಉಡೆತೆ ಪಾಕಿರೆ ಅಕ್ಕಿಯೋ ಮೆ ಹಾಜಾ ಸಾತಿರೆ രാരിരാരും ഓരാരിരും രാരിരാരും ഓരാരിരും രാരിരാരും ഓരാരിരും രാരിരാരും ഓരാരിരും. ಸರ್, ಕಾರ್ಯಕ್ರಮದ ಮಧ್ಯೆ ಮಧ್ಯೆ ನಿಮ್ಮ ಹಾಡುಗಳನ್ನು ಕೇಳ್ತಾ ಇರ್ತೇವೆ. ನಿರಂತರವಾಗಿ ಹಾಡುಗಳನ್ನು ಕೇಳ್ತಾ ಇರಬೇಕು, ಯಾಕಂದ್ರೆ ಇದು ಗಾನಕೋಗಿಲೆಗಳ ಕಾರ್ಯಕ್ರಮ. ಸರ್, ಒಂದಷ್ಟು ಪರಿಚಯ ನಿಮ್ಮ ಬಗ್ಗೆ. ನನ್ನ ಹೆಸರು ಉದಯ್ ಶೆಟ್ಟಿ ಮುಟ್ಲಪಾಡಿ ಅಂತ ಹೇಳಿ. ಸೊ ನಾನು ಮ್ಯೂಸಿಕ್ ಕ್ಲಾಸ್ ಅಂತ ಹೇಳಿದರೆ ಕ್ಲಾಸಿಕಲ್ ಮ್ಯೂಸಿಕ್ಸನ್ನು ನಾನು ಊರಲ್ಲೇ ಮಾಡಿದ್ದೇನೆ. ಸೊ ಸ್ವಲ್ಪ ಡಿಸ್ಕಂಟಿನ್ಯೂ ಮಾಡಿದ್ದೇನೆ, ಬ್ಯಾಂಗ್ಳೂರಲ್ಲಿ ಕಂಪ್ಲೀಟ್ ಮಾಡಿದ್ದೇನೆ ವಿತ್ ಅರ್ಜುನ್ ಜನ್ಯ ಸರ್ ಜೊತೆಗೆ ಟ್ರೈನಿಂಗ್ಸ್ ಅಂತ ತಗೊಂಡಿದ್ದೇನೆ. ಆಮೇಲೆ ನಾನು ಊರಿಗೆ ಬಂದಾಗ ಇಲ್ಲಿ ಇನ್ಸ್ಟಿಟ್ಯೂಷನ್ಸ್ ಎಲ್ಲ ನಡೆಸ್ತಾ ಇದ್ದೇನೆ ಇವಾಗ ಪ್ರೆಸೆಂಟ್. ಸೊ ಹೋಗ್ತಾ ಇದ್ದೇನೆ ಬ್ಯಾಂಗ್ಳೂರಿಗೆ, ರೆಕಾರ್ಡಿಂಗ್ಸ್ಗೆಲ್ಲ ಹೋಗ್ತೇನೆ ಆ್ಯಂಡ್ ಪ್ರೋಗ್ರಾಮ್ಸ್ ಇದ್ದರೆ ಹೋಗ್ತೇನೆ. ಸೊ ಏನಾದರೂ ಬೇರೆ ಫಿಲ್ಮಿ ಆಲ್ಬಮ್ಸ್ ರೆಕಾರ್ಡ್ಸಿಂಗ್ ಇದ್ದರೆ ಹೋಗ್ತೇನೆ. ಈಗ ಪ್ರೆಸೆಂಟ್ ನಾನು ಟೀಚಿಂಗ್ ಮಾಡ್ತಾ ಇದ್ದೇನೆ ಇಲ್ಲಿ ಹೆಬ್ರಿಯಲ್ಲಿ. ಸಂಗೀತನೂ ಟೀಚಿಂಗ್ ಮಾಡ್ತೇನೆ ಆ್ಯಂಡ್ ಸಬ್ಜೆಕ್ಟ್ ಕೂಡ ಟೀಚಿಂಗ್ ಮಾಡ್ತೇನೆ, ಎರಡೂ ಮಾಡ್ತಾ ಈಗ ಹೋಗಿ ಬರ್ತಾ ಇದ್ದೇನೆ. ಬ್ಯಾಂಗ್ಳೂರು ಕೂಡ ಹೋಗ್ತೇನೆ. ಸೊ ಏನಾದರೂ ಪ್ರೋಗ್ರಾಮ್ಸ್ ರಿಕ್ವೈರ್ಮೆಂಟ್ಸ್ ಇದ್ದರೆ ಹೋಗ್ತೇನೆ, ಇದ್ದರೆ ಇಲ್ಲೇ ಇದ್ದೇನೆ ಜಾಸ್ತಿಯಾಗಿ ಇವಾಗ ಪ್ರೆಸೆಂಟ್. ಹೇಗಿತ್ತು ಸರ್ ನಿಮ್ಮ ಒಂದು ಚೈಲ್ಡ್ಹುಡ್ ಅಂದರೆ ತುಂಬ ಖುಷಿ. ಆ ಒಂದು ಮುಖ್ಯವಾಗಿ ಏನಂದ್ರೆ ಬಹುಶಃ ಬೆಳೀತಾ ನಾವೆಲ್ಲ ಸ್ವಲ್ಪ ನಮ್ಮ ಮೈಂಡ್ ಸೆಟ್ ಗಳನ್ನು ಚೇಂಜ್ ಮಾಡ್ಕೊಂಡ್ರೆ ಖಂಡಿತ 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 ಹೌದು, ಒಳ್ಳೆತನ ಸ್ವಲ್ಪ ಕಮ್ಮಿ ಆಗುತ್ತೆ ಕೆಲವೊಮ್ಮೆ. ಕಮ್ಮಿ ಆಗುತ್ತೆ, ಹೌದು ಖಂಡಿತ. ಅಂದ್ರೆ ಒಳ್ಳೆತನ ಒಳ್ಳೆತನ ಹೌದು ಹೌದು ಹೌದು. ಕೆಲವೊಮ್ಮೆ ನಮ್ಗೆ ಆ ತರ ಮುಗ್ಧತೆಗಳಲ್ಲಿ ಇರೋದಿಲ್ಲ, ಬಟ್ ಆ ಮುಗ್ಧತೆ ನೆನಪುಗಳು ನಮ್ಗೆ ತುಂಬಾ ಖುಷಿಯನ್ನು ಕೊಡ್ತವೆ. ಖಂಡಿತ ಖಂಡಿತ. ಆಗ ಹಾಡ್ತಿರೋದಕ್ಕೆ ನಮ್ಗೆ ಯಾರ್ದು ಕ್ಯಾರಿ ಇರೋದಿಲ್ಲ, ಎಲ್ಲಿ ಬೇಕಾದ್ರೆ ಹಾಡ್ತೇವೆ. ದೊಡ್ಡವರಾದ್ಮೇಲೆ ಹಾಗಾಗುದಿಲ್ಲ. ಹೇಗಿತ್ತು ಸರ್ ಚೈಲ್ಡ್ಹುಡ್ಡಲ್ಲಿ ಅಂತ ಹೇಳಿದರೆ ನನಗೆ ಈಗಲೂ ನೆನಪು ಬರುವಂಥದ್ದು ಕೆಲವೊಂದು ಘಟನೆಗಳು. ಈ ಪ್ರತಿಭಾ ಕಾರಂಜಿಗೆಲ್ಲ ಹೋಗುವಂಥದ್ದು ಆ್ಯಂಡ್ ಫ್ಯಾಮಿಲಿಯಲ್ಲಿ ತುಂಬ ಸಪೋರ್ಟ್ ಮಾಡ್ತಾಯಿದ್ರು. ಅಪ್ಪ ಅಮ್ಮ ಇರ್ಬೋದು, ಅಥವಾ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ಸ್ ಇರ್ಬೋದು, ಅಥವಾ ಫ್ರೆಂಡ್ಸ್ ಸರ್ಕಲ್ಸ್ ಇರ್ಬೋದು, ತುಂಬ ಸಪೋರ್ಟ್ ಮಾಡ್ತಾಯಿದ್ರು. ಹೋಗು ಹಾಡು ಆ ಥರ ಆ ಥರ ಮಾಡ್ತಾಯಿದ್ರು. ನನಗೆ ಹೋಗ್ತಾ ಅಂದರೆ ಒಂದು 6th 7th ತನಕ ನನಗೆ ಹಾಡ್ತೇನೆ, ಬಟ್ ಏನೋ ಒಂದು ಹಾಡ್ತಾ ಇದ್ದೆ, ಬಟ್ ನನ್ನಲ್ಲಿ ಟ್ಯಾಲೆಂಟ್ ಏನು ಅಂತ ನಂಗೆ ಗೊತ್ತಿರಲಿಲ್ಲ ಫಸ್ಟಿಗೆ. ಮತ್ತು ಆಮೇಲೆ ಹೋಗ್ತಾ ನಾನು PUC ಆವಾಗ ಏನೋ ಒಂದು ಗೊತ್ತಾಯಿತು ನನ್ನ ಟ್ಯಾಲೆಂಟ್ ಇದೆ ಅಂತ ಹೇಳಿ. ಕ್ಲಾಸಿಕಲ್ ಮಾಡ್ತಾ ಇದ್ದೆ ಬಿಫೋರ್, ನಾನು ಮಾಡ್ತಾ ಇದ್ದೆ. ಸೊ ಆದರೂ ಕೂಡ ಕಾಂಪಿಟೇಷನ್ಸ್ಗೆಲ್ಲ ಹೋಗುವಂಥದ್ದು ಪ್ರತಿಭಾ ಕಾರಂಜಿ ಅಂತ ಬಿಟ್ಟರೆ ಬೇರೆ ಯಾವ ಕಾಂಪಿಟೇಷನ್ಸಿಗೂ ಹೋಗ್ತಾ ಇರಲಿಲ್ಲ. ಲೋಕಲ್ ಆಗಿ ಅಂತ ಟೈಮಲ್ಲಿ ಹೌದು, ಇಲ್ಲ ಕಾಂಪಿಟೇಷನ್ಸ್ ಕೂಡ ಒಂದು ಎದೆ ತುಂಬಿ ಹಾಡುವ ಶೋಸ್ ಬರ್ತಾ ಇತ್ತು, ಬಟ್ ಆ ಟೈಮಲ್ಲೆಲ್ಲ ನಮಗೆ ಅಂದರೆ ತುಂಬ ಕಷ್ಟ, ಹೋಗುವಂಥ ಫೆಸಿಲಿಟೀಸ್ ಇರಲಿಲ್ಲ. ಆ್ಯಂಡ್ ಆಲ್ಸೋ ನಮ್ಮ ಊರೆಲ್ಲ ಅದು ಕೂಡ ಹಳ್ಳಿ, ಅಲ್ಲಿಂದ ನಾಲೆಜ್ ಕೂಡ ಇಲ್ಲ, ಹೇಗೆ ಹೋಗಬೇಕು, ಹೇಗೆ ಪಾರ್ಟಿಸಿಪೇಟ್ ಮಾಡಬೇಕು ಅದು ಕೂಡ ಗೊತ್ತಿಲ್ಲ. ಆ್ಯಂಡ್ ಮಾಡ್ತಿದ್ರೆ ಇವತ್ತು ಹಾಡ್ತಿದ್ನೋ ಏನೋ ಅದರಲ್ಲಿ. ಮುಂಚೆನೆ ಸಣ್ಣ ವಯಸ್ಸಲ್ಲೇ ಹಾಡ್ತಾ ಇದ್ದೆ, ಬಟ್ ಏನೋ ತುಂಬಾ ಖುಷಿ ಆಗ್ತಾ ಇದೆ. ಯಾಕಂದ್ರೆ ಆ ಒಂದು ಚೈಲ್ಡ್ಹುಡ್ ಅಲ್ಲಿ ನಾವು ಮಾಡಿದಂತ ಕೆಲವೊಂದು ಪ್ರೋಗ್ರಾಮ್ಸ್ ಇರ್ಬೋದು, ಆ ಕೆಲವೊಂದು ಕಡೆ ಕೊಟ್ಟಂತ ಒಂದು ಸಿಂಗಿಂಗ್ ಇರ್ಬೋದು, ಈಗಲೂ ಕೆಲವರು ನಿಂತು ಮಾತಾಡಿಸ್ತಾರೆ ಹೀಗೆ, ಸರ್ ನೀವು ಅಲ್ಲಿ ಹಾಡಿದಿರಲ್ಲ, ಇಲ್ಲಿ ಹಾಡಿದ್ರೆ ನಮಗೆ ಗೊತ್ತಿರೋದಿಲ್ಲ. ಸೊ ಅಂತ ಒಂದು ವೇದಿಕೆಯಲ್ಲಿ ನಾವು ನಮ್ಮ ಹೆಸರನ್ನ ಮಾಡ್ಕೊಂಡಿದ್ದೇವೆ. ಅಷ್ಟು ಅದು ಚೈಲ್ಡ್ಹುಡ್ ಅಲ್ಲಿ ಆ ಒಂದು ಏಜ್ ಅಲ್ಲಿ ಇರುವಾಗ ತುಂಬಾ ಖುಷಿ ಆಗುವಂತ ಒಂದು ಆ ಏಜ್, ಅದು ಈಗ ಬೇಕಂದ್ರೆ ಸಿಗೋದಿಲ್ಲ. ಸ್ಕೂಲ್ ಡೇಸ್ ಎಲ್ಲ ನಾನು ಮುಟ್ಲುಪಾಡಿ, 1st to 7th ಮುಟ್ಲುಪಾಡಿ, ಅಂಡ್ 7th to 10th ಇಲ್ಲಿ ಮುನಿಯಾಲು, PUC ಆಲ್ಸೋ ಮುನಿಯಾಲು, ಡಿಗ್ರಿ ಕಾರ್ಕಳ ಭುವನೇಂದ್ರ ಕಾಲೇಜ್. ಹೌದು.
ಸರ್, ಸಂಗೀತ ಪಯಣವನ್ನು ಹೇಗೆ ಆರಂಭಿಸಿದ್ರಿ? ಸಂಗೀತ ಪಯಣ ಅಂತ ಹೇಳಿದರೆ ನನಗೆ ಆ್ಯಕ್ಚುಲಿ ಬೇಸಿಕ್ ಬೈ ಬರ್ತಿಂದ ಒಂದು ಫಸ್ಟ್ ಸೆಕೆಂಡ್ ಸ್ಟ್ಯಾಂಡರ್ಡ್ ಹೋಗುವಾಗ ನಾನು ಹಾಡ್ತಾ ಇದ್ದೆ. ಅದು ಹೋಗ್ತಾ ಹೋಗ್ತಾ ಏನಾಯ್ತು ಅಂತ ಹೇಳಿದರೆ ನನಗೆ ಮನೆಯಲ್ಲೂ ಕೂಡ ತುಂಬ ಸಪೋರ್ಟ್ ಮಾಡಿದರು, ಚೆನ್ನಾಗಿದೆ ವಾಯ್ಸ್, ಆ್ಯಂಡ್ ಸ್ಕೂಲಲ್ಲಿ ಟೀಚರ್ಸ್ ಕೂಡ ಸಪೋರ್ಟ್ ಮಾಡಿದ್ದಾರೆ, ನೀನು ಹಾಡ್ತೀಯ, ಚೆನ್ನಾಗಿದೆ ವಾಯ್ಸ್, ಕ್ಲಾಸಿಗೆ ಹೋಗು, ಹಾಗೆ ಹೀಗೆ ಅಂತ ಹೇಳಿ. ಬಟ್ ಆದರೂ ನಾನು ಅಷ್ಟು ಸೀರಿಯಸ್ ಆಗಿ ತಗೊಂಡಿರಲಿಲ್ಲ, ಯಾಕಂತ ಹೇಳಿದರೆ ಎಜುಕೇಷನ್ ಇಂಪಾರ್ಟೆಂಟ್ ಅಲ್ವಾ, ಸೊ ಹಾಗೆ ಅದರ ಕಡೆ ಜಾಸ್ತಿ ಇದು ಮಾಡ್ತಾ ಇದೆ. ಬಟ್ ಹೋಗ್ತಾ ಹೋಗ್ತಾ ಏನಾಯ್ತು ಅಂತ ಹೇಳಿದ್ರೆ PUC ಬಂದಾಗ PUCಯಲ್ಲೆಲ್ಲ ಪಾರ್ಟಿಸಿಪೇಟ್ ಮಾಡ್ತಿದ್ದೆ, ದೊಡ್ಡ ದೊಡ್ಡ ಪ್ರೋಗ್ರಾಮ್ಸ್ಗೆಲ್ಲ ಪಾರ್ಟಿಸಿಪೇಟ್ ಮಾಡಿದ್ದೇನೆ. ಆಮೇಲೆ ಗೊತ್ತಾಯಿತು ಏನು ನನಗೆ ಪಾರ್ಟಿಸಿಪೇಟ್ ಮಾಡಬೇಕು, ನಾನು ಒಂದು ಸಂಗೀತದಲ್ಲಿ ಏನಾದರೂ ಒಂದು ಹೆಸರು ಮಾಡಬೇಕಂತ ಹೇಳಿ. ಬಟ್ ನನ್ನ ಏಮ್ ಅದೇ ಏನು ಪ್ಲೇಬ್ಯಾಕ್ ಮಾಡಬೇಕಂತ ಹೇಳಿ ಮುಂಚೆಗಿಂತ ಇತ್ತು. ಸೊ ಇವಾಗಲೇ ಮಾಡಿದ್ದೇನೆ, ಕೆಲವೊಂದು ಆಲ್ಬಮ್ಸ್ಗೆ ಪ್ಲೇಬ್ಯಾಕ್ ಮಾಡಿದ್ದೇನೆ, ಫಿಲ್ಮಿಗೆ 1-2 ಪ್ಲೇಬ್ಯಾಕ್ ಕನ್ನಡ ತುಳು ಮಾಡಿದ್ದೇನೆ. ಆ್ಯಂಡ್ ಅದೇ ಆ ಒಂದು ಲೆವೆಲಲ್ಲಿ ಕಂಟಿನ್ಯೂ ಆಗ್ತಾ ಹೋಯಿತು. ಆ ಒಂದು ನನಗೆ ಏನು ಮೈಂಡ್ ಸೆಟ್ ಇತ್ತ ಅದೇ ರೀತಿಯಲ್ಲಿ ಪ್ರೆಸೆಂಟ್ ಈಗಲೂ ಹೋಗ್ತಾ ಇವೆ. ಅದು ನನಗೆ ಖುಷಿ, ಯಾಕಂತ ಹೇಳಿದ್ರೆ ಒಂದು ನಾನು PUC ಡಿಗ್ರಿ ಎಲ್ಲ ಮುಗಿಸುವಾಗ ನನಗೆ ಒಂಥರ ಬೇರೆ ಇದಿತ್ತು, ಏನು ಪ್ರೆಷರ್ ಇತ್ತು, ಅಂದರೆ ಬೇರೆ ಹೋಗುವ ಅಂತ ಆ ಥರ ಎಲ್ಲ ಇದಿತ್ತು. ಬಟ್ ಇವಾಗ ಪ್ರೆಸೆಂಟ್ ಏನಾಯ್ತು ಅಂತ ಹೇಳಿದ್ರೆ ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟೀಸ್ ಅಲ್ಲಿ ಸಂಗೀತಕ್ಕೂ ಒಂದು ಸ್ಥಾನ ಇದೆ ಅಂತ ಹೇಳುವಂಥದ್ದು ನನಗೆ ಖಂಡಿತವಾಗಿಯೂ ಗೊತ್ತಾಗಿದೆ. ಈಗ ಸಂಗೀತ ಒಂದು ಸ್ಥಾನ, ಇನ್ನೊಂದೇನಂದ್ರೆ ಸಮಾಧಾನ. ಖಂಡಿತ ಖಂಡಿತ, ಹೌದು ಹೌದು. ಈಗ ನೋಡಿ, ಎಷ್ಟೋ ಮಕ್ಕಳಿಗೆ ನಾನು ಟೀಚಿಂಗ್ ಮಾಡ್ತೇನೆ, ಸೊ ಅದರಿಂದ ನನಗೆ ತುಂಬಾ ಸಿಗ್ತದೆ, ಅಂಡ್ ಅವ್ರಿಗೆ ಕೂಡ ತುಂಬಾ ನನಗೆ ಸಿಗ್ತದೆ. ಹೌದು, ಖಂಡಿತ ಖಂಡಿತ. ತುಂಬಾ ಮಕ್ಕಳು ಈಗ ಹೆಬ್ರಿಯಲ್ಲಿ ಕೊಡ್ತೇನೆ, ಅಂಡ್ ಉಡುಪಿಯಲ್ಲಿ ಕೊಡ್ತೇನೆ, ಅಂಡ್ ಇಲ್ಲಿ ಕಾರ್ಕಳದಲ್ಲಿ ಇದೆ, 3 ಕಡೆ ಇನ್ಸ್ಟಿಟ್ಯೂಷನ್ ಇದೆ ನಮ್ದು. ಹೌದು ಹೌದು. മലരേ മൗനമാ മൗനമേ വേദമാ മലർകൾ பேசுமா பேசினால் ஓயுமா அன்பே மலரே மௌனமா மௌனமே வேதமா. பாதி ஜீவன் கொண்ட தேகம் வாழ்ந்து வந்ததோ, மீதி ஜீவன் என்னை பார்த்த போது வந்ததோ, ஏதோ சுகம் உள்ளூரிதே, ஏனோ மனம் தள்ளாடுதே, ஏதோ சுகம் உள்ளூரிதே, ஏனோ மனம் தள்ளாடுதே. விரகள் தொடவா விரந்தள் பிறவா, மார்போடு கண்கள் மூடவா, மலரே மௌனமா மௌனமே வேதமா.
கனவு கண்டு எந்தன் கண்கள் மூடி கிடந்தே காற்று போல வந்து கண்கள் மெல்ல திறந்தே காற்றே என்னை கிள்ளாதிரு பூவே என்னை தள்ளாதிரு காற்றே என்னை தள்ளாதிரு பூவே என்னை தள்ளாதிரு உறவே உறவா உயிரின் உயிரே பதுவை சகித நாடுவை வாழதே மலரே மௌனமா மௌனமே வேதமா மலர்கள் பேசுமா பேசினால் ஓயுமா அன்பே மலரே மௌனமா மௌனமே ವೇದಮಾ. ನನ್ನ ಪ್ರೀತಿ ಹಾಡು ಮುಂದುವರಿತೆ ಒಂದು ಸಣ್ಣ ವಿರಾಮದ ಬಳಿಕ. ಈ ಕಾರ್ಯಕ್ರಮದ ಪ್ರಾಯೋಜಕರು ಮೆಟ್ರೋ ಫರ್ನಿಚರ್ ವರ್ಲ್ಡ್, NH66, ಉಚ್ಚಿಲ, ಕಾಪು. ನನ್ನ ಪ್ರೀತಿಯ ಹಾಡು. ವಿರಾಮದ ಬಳಿಕ ಮತ್ತೆ ನನ್ನ ಪ್ರೀತಿ ಹಾಡು ಕಾರ್ಯಕ್ರಮ ಸ್ವಾಗತ. ಇದು ಕರಾವಳಿಯ ಗಾನ ಕೋಗಿಲೆಗಳ ಕಲರವದ ಕಾರ್ಯಕ್ರಮ. ಅದ್ಭುತ ಸಂಗೀತಾಸಕ್ತರು ಮತ್ತು ಸಂಗೀತ ಕಲಾವಿದರು, ಸಂಗೀತ ಅಭಿಮಾನಿಗಳು, ಹೀಗೆ ಸಂಗೀತ ಕ್ಷೇತ್ರದಲ್ಲಿ ತನ್ನನ್ನು ತೊಡಗಿಸಿಕೊಂಡಿರುವಂತಹ ಹಲವಾರು ಗಣ್ಯರನ್ನ, ಸಾಧಕರನ್ನ ಪರಿಚಯಿಸುವಂತಹ ಕಾರ್ಯಕ್ರಮ, ಅವರ ನೆನಪುಗಳನ್ನು ಮೆಲುಕು ಹಾಕುವಂತಹ ಕಾರ್ಯಕ್ರಮ. ಇವತ್ತಿನ ದಿನ ನಮ್ಮ ಜೊತೆ ಇದ್ದಾರೆ ಖ್ಯಾತ ಗಾಯಕರಾಗಿರುವಂತಹ ಉದಯ್ ಶೆಟ್ಟಿ ಮುಟ್ಲಪಾಡಿ ಅವರನ್ನ ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ಕೊಳ್ತಾ ಇದ್ದೇನೆ. साथिया तूने क्या किया, बेलिया ये तूने क्या किया, मैंने किया तेरा इंतजार, इतना करो ना मुझे प्यार, इतना करो ना मुझे प्यार. साथिया तूने क्या किया, बेलिया ये तूने क्या किया, यूं ना कभी करना इंतजार, मैंने किया है तुमसे प्यार, इतना करो ना मुझे प्यार. साथिया तूने क्या किया, बेलिया ये तूने क्या किया. इतनी मोहब्बत सह न सकूंगा, सच मानो जिंदा रह न सकूंगा, तुझको संभालूं ये मेरा जिम्मा, मैं हूँ तो क्या हम जाने तमन्ना, अब जीना मरना मेरा जानम तेरे हाथ है, मैंने कहा ना सनम अब तो मेरे साथ है, तो फिर संभाल ला 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 ला, ये मैं चला ला 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 ला, जाना कहा ला 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 ला, आ दिल मेरा ला 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 ला. साथिया तूने क्या किया,
बैलिया ये तूने क्या किया। दिल के चमन का हंसना तो देखा, जागे नजर का सपना तो देखा। कैसे हुए हम एक जान एक दिल, तो है कि मैं हूँ कहना के मुश्किल। ज़ेका बसंती है तू, तन है गुलाबी मेरा। दो रंग मिलने के बाद होते नहीं है जुदा। तो फिर संभाल ला 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 ला, दिल ये चला ला 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 ला, जाना कहा ला 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 ला, आ दिल मेरा ला 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 ला। साथिया तूने क्या किया, बैलिया ये तूने क्या कहा। यूं ना कभी करना इंतजार, मैंने किया है तुमसे प्यार। इतना करो ना तुझे प्यार, इतना करो ना मुझे प्यार। इतना करो ना मुझे प्यार। ಇಂದು ಎನಗೆ ಗೋವಿಂದ ನಿನ್ನಯ ಪಾದಾರವಿಂದವ ತೋರೋ ಮುಕುಂದನೇ ಮುಕುಂದನೇ। ಇಂದು ಎನಗೆ ಗೋವಿಂದ ನಿನ್ನಯ ಪಾದಾರವಿಂದವ ತೋರೋ ಮುಕುಂದನೇ ಕೃಷ್ಣನೇ। ಸುಂದರ ವದನೇ ನಂದ ಗೋಪಿಯ ಕಂದ, ಸುಂದರ ವದನನೇ ನಂದ ಗೋಪಿಯ ಕಂದ। ಮಂದರೋದಾರ ಆನಂದ ಇಂದಿರಾ ರಮಣ, ಇಂದು ಎನಗೆ ಗೋವಿಂದ ನಿನ್ನಯ ಪಾದಾರವಿಂದವ ತೋರೋ ಮುಕುಂದನೇ ಕೃಷ್ಣನೇ। ನೊಂದೇನಯ್ಯ ಭವಬಂಧನದೊಳು ಸಿಲುಕಿ, ಮುಂದೆ ದಾರಿ ಕಾಣದೆ ಕುಂದಿದೆ ಜಗದೊಳು। ಕಂದನಂತೆಂದೆನ್ನ ಕುಂದುಗಳ ಅರಿಯದೆ, ತಂದೆ ಕಾಯೋ ಕೃಷ್ಣ ಕಂದರ್ಪ ಜನಕನೇ। ಇಂದು ಎನಗೆ ಗೋವಿಂದ ನಿನ್ನಯ ಪಾದಾರವಿಂದವ ತೋರೋ ಮುಕುಂದನೇ ಕೃಷ್ಣನೇ।
ಧಾರುಣಿಯೋಳು ಬಲುಬಾರ ಜೀವನಾನಾಗಿ ದಾರಿ ತಪ್ಪಿ ನಡೆದೆ ಸೇರಿದೆ ಕುಜನರ ಧಾರುಣಿಯೋಳು ಬಲುಬಾರ ಜೀವನಾನಾಗಿ ದಾರಿ ತಪ್ಪಿ ನಡೆದೆ ಸೇರಿದೆ ಕುಜನರ ಆರು ಕಾಯುವರಿಲ್ಲ ಸಾರಿದೆ ನಿನಗಯ್ಯ ಆರು ಕಾಯುವರಿಲ್ಲ ಸಾರಿದೆ ನಿನಗಯ್ಯ ಧೀರ ವೇಣುಗೋಪಾಲ ಪಾರುಗಾಣಿಸು ಹರಿಯೇ ಇಂದು ಎನಗೆ ಗೋವಿಂದ ನಿನ್ನಯ ಪಾದಾರವಿಂದವ ತೋರೋ ಮುಕುಂದನೇ ಕೃಷ್ಣನೇ. ಈಗ ಹೇಗೆ ಸರ್ ರೆಸ್ಪಾನ್ಸ್? ಯಾಕಂದ್ರೆ ತುಂಬಾ ಜನಕ್ಕೆ ಏನಂದ್ರೆ ಒಂದು ಹೆಸಿಟೇಷನ್ ಇರ್ತದೆ. ಹೆಸಿಟೇಷನ್ ಖಂಡಿತ. ಯಾಕಂದ್ರೆ ನಾನು ಸಂಗೀತ ಕಲ್ತಿಲ್ಲ, ಹೌದು. ಇನ್ನೊಂದು ಕಲೀಲಿಕ್ಕೆ ಕೆಲವರಿಗೆ ಅವಕಾಶಗಳಿರಲಿಲ್ಲ, ಒಂದು ಕಾಲಘಟ್ಟದಲ್ಲಿ ಕಲಿಬೇಕನ್ನೋ ಮದುವೆ ಆಗಿಬಿಡ್ತದೆ, ಇಂಥದ್ದೆಲ್ಲ ಸಮಸ್ಯೆ ಇದ್ಕೊಂಡು ಆಮೇಲೆ ಒಂದು 4-5 ವರ್ಷ ಫ್ಯಾಮಿಲಿ ಜಂಜಾಟದಲ್ಲಿ ಇದ್ಮೇಲೆ ಮತ್ತೊಂದಷ್ಟು ಬಿಡುಗಡೆ ಸಿಗ್ತದೆ. ಈ ಸಂದರ್ಭದಲ್ಲಿ ಏನ್ ಮಾಡ್ಬೇಕು ಅಂತ ಗೊತ್ತಿಲ್ಲದೇನೆ ಕೆಲವರಿಗೆ ಒಂದು ಹಾಡಿದ್ರೆ ಹೇಗೆ ಅಂತ ಒಂದು ಖಂಡಿತ ಐಡಿಯಾ ಖಂಡಿತ ಖಂಡಿತ ಅಂತವರಿಗೆ ಈ ತರದ ಕ್ಲಾಸ್ಗಳು ತುಂಬಾ ಹೆಲ್ಪ್ ಆಗಿದೆ ಅಂತ ಅನಿಸ್ತದೆ. ಖಂಡಿತ ಹೆಲ್ಪ್ ಆಗ್ತದೆ. ಯಾಕಂತ ಹೇಳಿದ್ರೆ ಇದಕ್ಕೆ ಸಂಗೀತ ಅಂತ ಹೇಳುವುದಕ್ಕೆ ಒಂದು ಆ ವಯಸ್ಸಿನ ಪರಿಮಿತಿ ಏನೂ ಇಲ್ಲ. ಈಗ ನೀವು 87, 80+ ಆದವರು ಹಾಡ್ಬೋದು, ಅಂಡ್ 60 ಅವರು ಹಾಡ್ಬೋದು, ಅಂಡ್ 40 ಅವರು ಹಾಡ್ಬೋದು, ಮಕ್ಕಳು ಹಾಡ್ಬೋದು. ಅದಕ್ಕೆ ಏನು ಡಿಫ್ರೆನ್ಸ್ ಅಂದ್ರೆ ಅವ್ರು ಬಂದ್ರೆ ಹಾಡ್ಲಿಕ್ಕೆ ಆಗೋದಿಲ್ಲ ಏನೂ ಇಲ್ಲ. ಸಂಗೀತ ಅಂತ ಹೇಳುವಂಥದ್ದು ಎಲ್ರಿಗೂ ಅದೊಂದು ಗಾಡ್ ಗಿಫ್ಟ್ ಅಷ್ಟೇ. ಈಗ ಎಲ್ರಿಗೂ ನಾನು ವಾಯ್ಸ್ ಇದೆ ಅಂತ ನಾನು ಹೇಳೋದಿಲ್ಲ, ಬಟ್ ಕೆಲವರಿಗೆ ಏನಾಗ್ತದೆ ಅಂತ ಹೇಳಿದ್ರೆ ವಾಯ್ಸ್ ಇಲ್ಲ, ಆದ್ರೂ ಕೂಡ ಅವರಿಗೆ ಇಂಟ್ರೆಸ್ಟ್ ಇರ್ತದೆ. ಏನು ಅವರಿಗೆ ಈಗ ನೋಡಿ ಫ್ರೀ ಟೈಮಲ್ಲಿ ಕೇಳುವಂತ ಒಂದು ಕೆಪಾಸಿಟಿ ಇದೆ ಅವರಿಗೆ. ಒಂದು ಏನೋ ಒಂದು ಟೆನ್ಷನ್ ಅಲ್ಲಿ ಇರುವಾಗ ಕೇಳ್ತಾರೆ ಅದನ್ನ, ಹಾಡನ್ನ ಇದು ಕೇಳುವಂಥದ್ದು ತುಂಬಾ ಜನರಿಗೆ ಅದೊಂದು ಹ್ಯಾಬಿಟ್ ಆಗಿರ್ತದೆ. ಕೆಲವರು ಏನ್ ಮಾಡ್ತಾರೆ ಅಂದ್ರೆ ಅವರಿಗೆ ಪ್ರಾಪರ್ ಆಗಿ ಸಪೋರ್ಟ್ ಸಿಗೋದಿಲ್ಲ. ಈಗ ನಿಮ್ಮ ಕ್ಲಾಸಿಗೆಲ್ಲ ಹೋಗುವಂಥದ್ದು ಪೇರೆಂಟ್ಸ್ ಕಡೆಯಿಂದ ಸಪೋರ್ಟ್ ಸಿಗೋದಿಲ್ಲ, ಅಥವಾ ಫ್ರೆಂಡ್ ಸರ್ಕಲ್ ಸಪೋರ್ಟ್ ಸಿಗೋದಿಲ್ಲ. ಸೊ ಹಾಗಾಗಿ ಅವ್ರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಇದೇ ರೀತಿ ಹಾಡ್ತಾ 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 ಅದೇ ಒಂದು ಕಾಮನ್ ಆಗಿ ಹೋಗ್ತದೆ. ಕೆಲವರಿಗೆ ಏನಂದ್ರೆ ಆ ಒಂದು ಬೇಸ್ ಅಲ್ಲಿ ಕ್ಲಾಸ್ ಸಿಗ್ತದೆ. ನಾನೇನು ಹೇಳುದು ಅಂತ ಹೇಳಿದ್ರೆ ಮಕ್ಕಳಲ್ಲಿ ಏನ್ ಟ್ಯಾಲೆಂಟ್ ಇದೆ ಅದನ್ನ ನಾವು ಮುಂತರ್ಬೇಕು. ಅದನ್ನ ಅದು ಬಿಟ್ಟು ಅವ್ರದ್ದು ಯಾವ್ದು ಟ್ಯಾಲೆಂಟ್ ಇಲ್ಲದ ಒಂದು ಇದನ್ನ ಮುಂತರೋದಲ್ಲ ನಾವು. ಈಗ ಸಂಗೀತದ ಟ್ಯಾಲೆಂಟ್ ಇದೆ ಅಂತ ಹೇಳಿದ್ರೆ ಅದನ್ನೇ ನಾವು ಮುಂದುವರ್ಸ್ಕೊಂಡು ಹೋಗ್ಬೇಕು. ಖಂಡಿತ ಖಂಡಿತ ಅದನ್ನ ಫೈಂಡ್ ಔಟ್ ಮಾಡಿ. ನನ್ನ ಪೇರೆಂಟ್ಸ್ಗೂ ಹೇಳುದು ಅದೇ. ಯಾಕಂತ ಹೇಳಿದ್ರೆ ಈಗಿನ ಪೇರೆಂಟ್ಸ್ ಏನ್ ಮಾಡ್ತಾರೆ, ಎಜುಕೇಶನ್ ಅಂದ್ರೆ ನಿಮ್ಗೆ ಗೊತ್ತುಂಟು, ನನ್ನ ಮಗಳು ಡಾಕ್ಟರ್ ಆಗ್ಬೇಕು, ಇಂಜಿನಿಯರ್ ಆಗ್ಬೇಕು, ಅದು ಆಗ್ಬೇಕು, ಇದು ಆಗ್ಬೇಕಂತ ಹೇಳಿ. ಹೌದು, ಬಟ್ ಅವರು ಏನು ಆ ತರ ಥಿಂಕ್ ಮಾಡೋದಿಲ್ಲ. ಏನು ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟೀಸ್ ಅಲ್ಲೂ ಒಂದು ಏನು ಲೈಫ್ ಇದೆ ಅಂತ ಹೇಳುವಂಥದ್ದು ಅವ್ರಿಗೆ ಗೊತ್ತೇ ಇರುವುದಿಲ್ಲ. ಅಲ್ಲ, ಸಾಮಾಜಿಕ ಮತ್ತೆ ಜೀವನದಲ್ಲಿ ತೊಡಗಿಸಿಕೊಂಡ ಮೇಲೆ ಒಂದಷ್ಟು ಜಂಜಾಟಗಳಿಗೆ ಸಿಲುಕಿದಾಗ ರಿಲೀಫ್ ಆಗ್ಲಿಕ್ಕೆ ಸಂಗೀತ ಅಂತೂ ಬಹಳ ಖಂಡಿತವಾಗಿ ಯಾವ್ದಾದ್ರು ಒಂದು ಹಾಬೀಸ್ ನಮಗೆ ಅದು ನಾನು ಬೇರೆಯವರಿಗೆ ಅಂತ ಹೇಳುದಿಲ್ಲ, ನನಗೆ ನಾನು ಎಕ್ಸಾಂಪಲ್ ಕೊಡ್ತೇನೆ. ಯಾಕಂತ ಹೇಳಿದ್ರೆ ನಾನು ಏನಾದ್ರು ಏನೋ ಒಂದು ಟೆನ್ಷನ್ ಇರುವಾಗ ಸಂಗೀತವನ್ನ ಕೇಳುವ, ಅದು ಕೂಡ ನಾನು ಎಸ್ ಪಿ ಬಿ ಅಂತ ಹೇಳಿದ್ರೆ ನನಗೆ ತುಂಬಾ ಹೌದು ಹೌದು ಖಂಡಿತ. ಯಾಕಂದ್ರೆ ಅವರ ಒಂದು ಇನ್ಸ್ಪಿರೇಷನ್ಸ್ ನಾನು ಇವತ್ತು ಇಲ್ಲಿ ಅಂತ ಹೇಳ್ತೇನೆ ಖಂಡಿತವಾಗಿಯೂ. ಮತ್ತೆ ಅವರ ಒಂದು ಮಾತುಗಳಿರ್ಬೋದು, ಅಥವಾ ಒಂದು ನಯ ವಿನಯತೆ ಇರ್ಬೋದು, ಇನ್ನು ಯಾವ ಸಿಂಗರ್ಸಿಗೂ ಆ ಥರ ಬರ್ಲಿಕ್ಕಿಲ್ಲ ಆ ಒಂದು ವ್ಯಕ್ತಿತ್ವ ಅನ್ನುವಂಥದ್ದು. ಅದು ಅವ್ರ ಜೊತೆನೆ ಹೋಗಿದೆ ಅಂತ ಹೇಳ್ತೇನೆ ನಾನು ಖಂಡಿತವಾಗಿ. ಅವ್ರು ತುಂಬಾ ಈಗಲೂ ನೆನಪಾಗ್ತಾರೆ, ಯಾಕಂದ್ರೆ ತುಂಬಾ ಮಿಸ್ ಮಾಡ್ಕೊಳ್ತೇವೆ ನಾವು ಡೈಲಿ ಅವರನ್ನ ನೆನಪಿಸಿಕೊಳ್ಳುವಂಥದ್ದು ಯಾವಾಗ್ಲೂ. ಖಂಡಿತ ಖಂಡಿತ ಹೌದು ಹೌದು. ಸಂಗೀತ ಕ್ಷೇತ್ರದಲ್ಲಿ ಮೊದಲನೇ ಸ್ಥಾನ ಅಂತ ಹೇಳಿದ್ರೆ ಅವರಿಗೆ SPB ಅಂತ ಹೇಳ್ಬೋದು. ಯಾಕಂದ್ರೆ ಅದು ಅವರು ಹಾಡ್ತಾರೆ ಇದ್ದಾರೆ. ಅಷ್ಟು ನನ್ನ ಒಂದು ಸಣ್ಣ ವಯಸ್ಸಿನ ಅವರ ಹಾಡನ್ನು ಕೇಳ್ಕೊಂಡು ಬಂದವ ನಾನು. ಸೊ ಆತರ ಬಂದ ಪ್ರತಿಯೊಬ್ಬ ಹಾಡುಗಾರನ ಮನಸ್ಸಿನ ಮಾತುಗಳದೆ. ಖಂಡಿತ ಖಂಡಿತ. ಯಾರನ್ನೇ ಕೇಳಿ, ಹೌದು ಹೌದು, ಯಾರು ನಿಮಗೆ ಇಷ್ಟ ಅಂದ್ರೆ SPB ಓನ್ಲಿ, ಅದ್ರ ನಂತರ ಬಾಕಿ ಅವರು. ಹೌದು ಹೌದು. ಯಾಕಂದ್ರೆ SPB ಸರ್ ಹೇಗಂದ್ರೆ ನಮಗೆ ಕೇವಲ ಹಾಡುಗಳಿಂದ ಮಾತ್ರ ಅಲ್ಲ, ಅವರ ಮಾತುಗಳು ಕೂಡ ಹೌದು ಖಂಡಿತ. ಆಮೇಲೆ ಅವರ ನಯ ವಿನಯತೆ ಬಗ್ಗೆ ಅರ್ಥ ಮಾಡ್ಕೊಂಡಿದ್ವಿ. ಜೇಸುದಾಸ್ ಅಂತ ಅವರ ಪಾದ ಪೂಜೆ ಮಾಡ್ತಾರೆ ಖಂಡಿತ. ಶಬರಿಮಲೆಗೆ ಹೋದಾಗ ಅಲ್ಲಿ ಅವ್ರದ್ದು ಯಾರು ಡೋಲಿ ಅವರು ಇರ್ತಾರೆ, ಅವರ ಕಾಲಿಗೆ ಮುಟ್ಟಿ ನಮಸ್ಕಾರ.
ಇದೆಲ್ಲ ಇಮ್ಯಾಜಿನ್ ಮಾಡ್ಲಿಕ್ಕೆ ಸಾಧ್ಯ. ಇನ್ನೊಂದು ಏನಂತ ಹೇಳಿದ್ರೆ, ಈಗ ಎದೆ ತುಂಬಿ ಹಾಡುವಿನ ಶೋಸ್ ಎಲ್ಲ ಬರ್ತದೆ ನೋಡಿ, ಆ ಒಂದು ಇದರಲ್ಲಿ ಅವರ ಒಂದು ಗೈಡೆನ್ಸ್ ಇರ್ಬೋದು. ಅಂಡ್ ಅವರು ಕೆಲವು ಕಾಂಪಿಟೇಷನ್ಸ್ ಗಳಲ್ಲಿ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಅವ್ರು ಇನ್ನೊಂದು ಕಾಂಪಿಟೇಷನ್ ಆ ಮಕ್ಕಳು ಮತ್ತೆ ಬರೋದಿಲ್ಲ, ಆತರ ಹೇಳ್ತಾರೆ, ಲೈಕ್ ಮುಖಕ್ಕೆ ಹೊಡೆದಾಗಿ ಹೇಳುವಂತ ಹಾಗೆ. ಇವ್ರದ್ದೇನಿಲ್ಲ, ಇಂಡೈರೆಕ್ಟ್ ಆಗಿ ಕೆಲವೊಂದು ಪಾಯಿಂಟ್ಸ್ ಗಳನ್ನ ತೆಗೆದು ಹಾಗೆ ಹೀಗೆ ಮಗ ಹಾಗೆ ಮಾಡು ಹಾಗೆ ಆತರ ಲೈಕ್ ದಟ್ ಆತರ ಒಂದು ಇದನ್ನ ಮಾಡಿ ಖಂಡಿತ ಇಷ್ಟಪಡ್ತಾರೆ. ಕಾರ್ಯಕ್ರಮ ನಿರೂಪಣೆಗೋಸ್ಕರ ಇಷ್ಟಪಡ್ತಾರೆ. ಖಂಡಿತ ಅದು ಅವರ ಒಂದು ಸಾಧನೆ ಅಂತ ಹೇಳುವಂತ, ಅದು ಇನ್ಯಾರು ಸಾಧ್ಯನೇ ಇಲ್ಲ. ಹೌದೌದು, ಖಂಡಿತ. ಯಾಕಂದ್ರೆ ಅದು ಶಾಶ್ವತವಾಗಿ ಬಹುಶಃ ಸಂಗೀತ ಕ್ಷೇತ್ರದ ಆಸಕ್ತರಿಗೆ ಅವರು ಯಾವತ್ತಿಗೂ ಕೂಡ ಅದೊಂದು ಬುಕ್ ಅದು. ಖಂಡಿತ ಖಂಡಿತ ಸರ್ ಅದು. ಯಾಕೆಂದ್ರೆ ನೀವು ಪೇಜ್ ತೆಗ್ದಷ್ಟು ನಿಮ್ಗೆ ಹೊಸ ಪಾಠಗಳು ಸಿಗ್ತದೆ. ಖಂಡಿತ ಅದನ್ನು ಕಲ್ತುಕೊಳ್ಳಿ, ಅದು ಕೇಳಿ ಮುಗಿಯುವಷ್ಟು ಇಲ್ಲ, ಅಷ್ಟು ಇದೆ. ಹೌದು, ಅದನ್ನ ನಾವು ಓದಿ ಮುಗಿಸ್ಲಿಕ್ಕೆ ಸಾಧ್ಯ ಇಲ್ಲ. ಇನ್ನೊಂದು ಏನಂದ್ರೆ, ಬಹುಶಃ ನಾವು ದಿವಸಕ್ಕೆ, ಯಾರೋ ಇತ್ತೀಚೆಗೆ ಹೇಳ್ತೀರಿ, ನಾವು ದಿವಸಕ್ಕೆ 3 ಅಥವಾ 8 ಹಾಡು ಹಾಡಿದ್ರು ಕೂಡ ನಮ್ಗೆ ನಮ್ಮ ಜೀವಮಾನ ಪೂರ್ತಿ ಸಾಕಾಗ್ಲಿಕ್ಕಿಲ್ಲ ಅವರು ಹಾಡಿದ ಹಾಡುಗಳನ್ನ ಹಾಡ್ಲಿಕ್ಕೆ. ಇಲ್ಲ ಹಾಡು ಕೇಳೋರು ಕೂಡ ಉಂಟಲ್ಲ, ನಿಮ್ಗೆ ಅದು ಸಾಕಾಗ್ಲಿಕ್ಕಿಲ್ಲ. ಅವ್ರು ಅಷ್ಟು ಹಾಡಿದ್ದಾರೆ, ಅಷ್ಟು ಲ್ಯಾಂಗ್ವೇಜ್ ಅಲ್ಲಿ ಹಾಡಿದ್ದಾರೆ. ಈಗ ನಮ್ಗೆ ದಾಖಲೆಗರ ಪ್ರಕಾರ ಅವ್ರು ಏನಂದ್ರೆ ಫಿಲ್ಮಿ ಹಾಡುಗಳ ಬಗ್ಗೆ ಮಾತ್ರ 1000 ಎಷ್ಟೊಂದು ಅವರು ಭಕ್ತಿಗೀತೆ ಹಾಡಿದ್ದಾರೆ, ಶ್ಲೋಕಗಳನ್ನ ಹಾಡಿದ್ದಾರೆ, ಎಷ್ಟೋ ದೇವಸ್ಥಾನಗಳ ಕೀರ್ತನೆಗಳನ್ನ ಹಾಡಿದ್ದಾರೆ, ಎಷ್ಟೋ ದೇವರ ಹಾಡುಗಳನ್ನ ಹಾಡಿದ್ದಾರೆ, ಆಮೇಲೆ ಎಷ್ಟೋ ಭಾಷೆಗಳಲ್ಲಿ. ಮತ್ತೊಂದು ಏನಂತ ಹೇಳಿದ್ರೆ, ವಿಶೇಷವಾಗಿ ನಮ್ದು ಏನು ಯೋಗ ಅಂತ ಹೇಳಿದ್ರೆ, ಅವರನ್ನ ಲೈವ್ ಆಗಿ ನಾನು ನೋಡಿದದೊಂದು ಯೋಗ. ಯಾಕಂತ ಹೇಳಿದ್ರೆ, ನಾನು ಬ್ಯಾಂಗ್ಳೂರಲ್ಲಿ ಅಲ್ಲಿ ಸ್ಟುಡಿಯೋಗೆ ಅವ್ರು ಬರ್ತಾ ಇದ್ರು, ಅರ್ಜುನ್ ಜನ್ಯ ಸರ್ ಸ್ಟುಡಿಯೋಗೆ ಬರ್ತಾ ಇದ್ರು, ಏನಾದ್ರು ಹಾಡ್ಲಿಕ್ಕೆ ರೆಕಾರ್ಡಿಂಗ್ಸ್ ಡಬ್ಬಿಂಗ್ಸ್ ಇದ್ರೆ ಬರ್ತಾ ಇದ್ರು. ಸೊ ಅವಾಗ್ಲೂ ನಾನು ಅಬ್ಸರ್ವ್ ಮಾಡಿದ್ದೇನೆ, ಎಷ್ಟು ಒಂದು ಕ್ಲೋಸ್ನೆಸ್ ಅಂತ ಹೇಳಿದ್ರೆ ಅದು ಖಂಡಿತವಾಗಿಯೂ ಈಗಿನ ಸಿಂಗರ್ಸ್ಗೆ ಬರ್ಲಿಕ್ಕೆ ಸಾಧ್ಯನೇ ಇಲ್ಲ. ಅಷ್ಟು ಸಪೋರ್ಟು, ಹೋಗು ಹಾಡು, ಆತರ ಒಂದು ಸಪೋರ್ಟ್ ಮಾಡುವಂತ. ಅದೇ ಅವರು ಇನ್ನೊಂದು ಕಾರಣ ಏನಂದ್ರೆ, ಬಹುಶಃ ಅದು ನಿಮಗೆ ಎಷ್ಟೋ ಕೋಟಿಗಳಲ್ಲಿ ಒಬ್ಬ ಬಾಲಸುಬ್ರಹ್ಮಣ್ಯ. ಮತ್ತೆ ಒಂದು ರೀತಿಯ ಕೋಟ್ಯಾಂತರ ಅಭಿಮಾನಿಗಳಿರ್ಬೋದು, ಕೋಟ್ಯಾಂತರ ಹಾಡುಗಾರರು ದೇವರು ಅಂತ ನಂಬಿದ್ರು. ಸೊ ದೇವರು ಹಾಗೆ ಇರ್ಬೇಕು. ಖಂಡಿತ ಖಂಡಿತ ಅವರು ದೇವರ ಪಟ್ಟ ಸಿಕ್ಕಿದ್ರು. ಅವರ ಸಾಧನೆಯನ್ನು ಹೇಳಿ ಮುಗಿಲಿಕ್ಕೆ ಇಲ್ಲ, ಅದು ಅವರಿಗೆ ಗಾಯನ ದೇವರು ಅಂತ. ಗಾನಗಾರರಿಗ ಎಲ್ಲ ಇದ್ರು ಕೂಡ ಹಾಡುಗಾರ ಒಬ್ಬ ಏನಂದ್ರೆ, ಯಾವುದೇ ಹಾಡುಗಳನ್ನು ಕೇಳಿ ಯಾರ ಹಾಡ್ಲಿ, SP ಅವರು ಹಾಡಿದ್ದಾರೆ ಅಂದ್ರೆ ಅದಕ್ಕೆ ಹತ್ರ ಖಂಡಿತ ಹೌದು ಅಂತ ಆ ಒಂದು ಸ್ವರಕ್ಕೆ ಸರಿಸಾಟಿಯಾದ ಸ್ವರ ಮತ್ತೆ ಇಲ್ಲ. ಓಕೆ, ನಾವು SPB ಸರ್ ಅವ್ರ ಜೊತೆನೆ ಮಾತಾಡ್ತೀವಿ. ಇನ್ನು ಇದ್ರ ಬಗ್ಗೆ ಈಗಿನ ಟ್ರೆಂಡ್ ಮತ್ತೆ ಅಂದ್ರೆ ನಮ್ಗೆ ಏನಾಗತ್ತೆ ಅಂದ್ರೆ, ಹಳೆಯ ಮಾಧುರ್ಯಪೂರ್ಣ ಗೀತೆಗಳೇನಿವೆ ಅದು ಯಾವತ್ತು ತುಂಬಾ ನೆನಪಲ್ಲಿ ಉಳ್ಕೊಳ್ತದೆ ಅಂತ ಒಂದು ಮಾತಿದೆ. ಇದ್ರ ಬಗ್ಗೆ ಏನ್ ಹೇಳ್ತೀರಿ? ಹಳೆಯ ಹಾಡುಗಳಂತ ಹೇಳಿದಾಗ ಆಕ್ಚುಲಿ ಈಗಿನ ಒಂದು ಟ್ರೆಂಡ್ ಈ ಕಂಪೇರ್ ಮಾಡಿದ್ರೆ, ಈಗ ನ್ಯೂ ಸಾಂಗ್ಸ್ ಅಲ್ಲೆಲ್ಲ ಏನು ಮೀನಿಂಗ್ಸ್ ಇಲ್ಲ. ಹಳೆ ಹಾಡು ಅಂತ ಹೇಳಿದಾಗ ನಿಮ್ಮ ಪ್ರತಿಯೊಂದು ವರ್ಡಿಗೆ ಅದು ಮೀನಿಂಗ್ ಇದೆ. ಆ ಕೇಳುವಂತ ಯಾರಿಗೂ ಕೇಳಿರ್ಬೋದು, ಅವರಿಗೆ ಅಷ್ಟು ಒಂಥರ ಅದು ಮನಸ್ಸಿಗೆ ಶಾಂತಿಯನ್ನು ಕೊಡ್ತದೆ, ಅಂಡ್ ಅವರಿಗೆ ಒಂಥರ ಖುಷಿಯನ್ನು ಕೊಡ್ತದೆ. ಎಲ್ಲೂ ಕೂಡ ಈಗ ನೋಡಿ, ಬಸ್ಸಲ್ಲಿ ಹೋಗೋ ಕೂಡ ಆಲ್ಮೋಸ್ಟ್ ಈಗಿನ ಜನರೇಷನ್ ಅನ್ನು ಹೇಳೋದಿಲ್ಲ, ಓಲ್ಡ್ ಜನರೇಷನ್ ಅಲ್ಲಿ ಎಲ್ಲರೂ ಕೇಳುವಂಥದ್ದು ಯಾವ SPB ಹಾಡಿದ್ದು, ಅಂಡ್ PB ಶ್ರೀನಿವಾಸ್ ಹಾಡಿದ್ದು, ಮಂಜುಳಾ ಗುರುರಾಜ್ ಹಾಡಿದ್ದು, S ಜಾನಕಿ ಅಮ್ಮ ಹಾಡಿದ್ದು, KS ಚಿತ್ರ ಹಾಡಿದ್ದು. ಸೊ ಆ ಥರ ಲೈಕ್ ದಟ್ ಸಾಂಗ್ಸ್ ಗಳನ್ನ ಮಾತ್ರ ಕೇಳ್ತಾರೆ. ಈಗ ನ್ಯೂ ಲೇಟೆಸ್ಟ್ ಅಲ್ಲಿ ಯಾವ್ದು ಅಂತ ನೋಡ್ತಾ ಹೋಗುದಿಲ್ಲ. ಖಂಡಿತ ಖಂಡಿತ. ಮತ್ತೊಂದು ಏನಂತ ಹೇಳಿದ್ರೆ, ಆ ಕೇಳುಗರಿಗೆ ಕೂಡ ಅಷ್ಟೇ, ಅಷ್ಟು ಪೇಷನ್ಸ್ ಇರ್ತದೆ ಅವರಲ್ಲಿ ಆ ಒಂದು ಓಲ್ಡ್ ಸಾಂಗ್ಸ್ ಗಳನ್ನ ಕೇಳುವಾಗ. ಇನ್ನೊಂದು ಏನಂದ್ರೆ, ಮೊದಲನ ಸಾಂಗ್ಗಳು ಹೇಗಿದ್ವು ಅಂದ್ರೆ, ಅದನ್ನ ಕೆಲವು ಮಕ್ಕಳಿಗೆ ಅದನ್ನ ನೀತಿಯಾಗಿ ಹೇಳ್ತೇವೆ, ನೋಡು ಆ ಸಾಲ ಅಷ್ಟು ಮೀನಿಂಗ್ಫುಲ್ ಆಗಿತ್ತು. ಅದರಿಂದ ಅದು ಜನಮಾನಸದಲ್ಲಿ ಉಳಿತಾ ಇತ್ತು. ಖಂಡಿತ. ಇನ್ನೊಂದು ಮುಖ್ಯವಾದ ವಿಷಯ ಏನಂದ್ರೆ, ಈಗಿನಷ್ಟು ಸಾಮಾಜಿಕ ಜಾಲತಾಣಗಳು ಇಲ್ಲದೇ ಇರೋದ್ರಿಂದ, ಮತ್ತೆ ಮೊದಲು ಫಿಲ್ಮ್ಗಳು 1 ವರ್ಷದಲ್ಲಿ ಅಷ್ಟು ರಿಲೀಸ್ ಆಗದೆ ಇರೋದ್ರಿಂದ ಕೇವಲ ಬೆರಳೆಣಿಕೆ ಸಿನಿಮಾಗಳು ರಿಲೀಸ್ ಆಗ್ತಿದ್ವು. ಆ ಕಾರಣದಿಂದ ಆ ಎಲ್ಲ ಹಾಡುಗಳು ಜನರ ಬಾಯಲ್ಲಿ ಸುಲಭವಾಗಿ ಸಿಗ್ತಾ ಇತ್ತು. ಜೊತೆಗೆ ನಮ್ಗೆ ಅದಕ್ಕೆ ಸರಿಯಾದಂತ ಆಗಿನ ಕಾಲದ ಈ ಮಾಧುರ್ಯ ಸಂಗೀತಗಳು ಮತ್ತೆ ಏನೊಂದು ಮೆಲೋಡಿ ಮ್ಯೂಸಿಕ್ ಅಂತ ಏನ್ ಹೇಳ್ತೀವಿ, ಆ ತರದ್ದೇ ಜಾಸ್ತಿ ಆಗಿ ಬರ್ತಾ ಇತ್ತು. ಈಗ ಸ್ವಲ್ಪ ಟ್ರೆಂಡ್ ಬದಲಾಗಿದೆ. ತುಂಬಾ ದಿನ ನೆನಪಲ್ಲಿ ಉಳಿಯದಂತ ಹಾಡುಗಳಾಗಿದೆ. ನಾನು ನಂದು ಎಕ್ಸಾಂಪಲ್ ಕೊಡ್ತೇನೆ. ಇವಾಗ ನಾನೀಗ ಈಗಲೂ ಕೇಳುವಂಥದ್ದು SPB ಅಂಡ್ KS ಚಿತ್ರ, S ಜಾನಕಿ ಅವರ ಹಾಡುಗಳೇ ಬಿಟ್ರೆ ಲೇಟೆಸ್ಟ್ ಅಲ್ಲಿ ನಾನು ಕೇಳೋದು ಬಾರಿ ಕಡಿಮೆ. ಎಲ್ಲಾದ್ರೂ ಬಸ್ಸಲ್ಲಿ ಹೋಗೋ ಯಾರಾದ್ರೂ ಪ್ಲೇ ಮಾಡಿದ್ರೆ ಇಂಥ ಸಾಂಗ್ಸ್ ಇದೆಯಲ್ಲ ಅಂತ ಹೇಳಿ ಅಷ್ಟೇ ಬಿಟ್ರೆ, ಮತ್ತೆ ಎಲ್ಲಾದ್ರೂ ಹೋಗುವಾಗ ನಾನು ಆಲ್ಮೋಸ್ಟ್ 90% SPB ಇದ್ದೇ ಹಾಡುದು ನಾನು, ಅಂಡ್ ಕೇಳೋದು ಕೂಡ ಅವ್ರದ್ದೇ ಜಾಸ್ತಿ. ಹಾಗೆ ಹೌದು. SPB ಸರ್ ಯಾವತ್ತಿಗೂ ಕೂಡ ನಮ್ಮ ಭಾಷೆ ಮಟ್ಟಿಗೆ ಖಂಡಿತ ಅವ್ರಿಗೆ ಇಲ್ಲ ಅಂತ ಅನ್ಸೋದೇ ಇಲ್ಲ, ಇದ್ದಾರೆ ಅಂತಾನೆ ಅನ್ಸ್ತದೆ. ಅಷ್ಟು ಒಂದು ಅದು ಫಿಕ್ಸ್ ಆಗಿದೆ. ಖಂಡಿತ ಹೌದು ಉದಯ್ ಸರ್. ಆಮೇಲೆ ಅದ್ರ ಜೊತೆಗೆ ನೀವು ಯಾವೆಲ್ಲ ಚಿತ್ರಗಳಿಗೆ ಹಾಡಿದ್ದೀರಿ?
ನಾನು ಒಂದು ಸಲುಗೆ ಅಂತ ಹೇಳಿ ಒಂದು ಮೂವಿ, ಶಾರ್ಟ್ ಮೂವಿ ಅಂತ ಮಾಡಿದ್ದಾರೆ, ಅದಕ್ಕೆ ಹಾಡಿದ್ದೇನೆ. ಮತ್ತೆ ಕೋಟಿ ಚೆನ್ನೈ ಅಂತ ಹೇಳಿ ತುಳು ಫಿಲ್ಮ್ ಬಂದಿದೆ, ಅದಕ್ಕೆ ಹಾಡಿದ್ದಾನೆ. ಈಗಷ್ಟೇ ರೆಕಾರ್ಡಿಂಗ್ಸ್ ಆಗಿದೆ ಅಷ್ಟೇ, ಇನ್ನು ಹೌದು ನೆಕ್ಸ್ಟ್ ಇಯರ್ ರಿಲೀಸ್ ಆಗ್ತದೆ. ಆ್ಯಂಡ್ ಇನ್ನೊಂದು ಪ್ರಾರ್ಥ ಅಂತ ಹೇಳಿ ಒಂದು ಹುಡುಗಿಯ ರೋಲಲ್ಲಿ ಅದೊಂದು ಆಲ್ಬಮ್ಸ್ ಮಾಡಿದ್ದಾರೆ, ಅದಕ್ಕೆ ಹಾಡಿದ್ದೇನೆ. ಹಾಗೆ ಸುಮಾರು ಆಲ್ಬಮ್ಸ್, ಹಿಂದಿ ಎಲ್ಲ ಆಲ್ಬಮ್ಸ್ ಎಲ್ಲ ಕೆಲವು ಮಾಡಿದ್ದೇನೆ. ಆಲ್ಬಮ್ಸ್ ಬಗ್ಗೆ ಏನು ಅನಿಸ್ತದೆ ಸರ್? ಆಲ್ಬಮ್ಸ್ ಅಂತ ಹೇಳಿದಾಗ ಒಬ್ಬ ಹಾಡುಗಾರನಿಗೆ ಈಗ ಅವನಿಗೆ ಒಂದು ಫಸ್ಟ್ ಸ್ಟೇಜ್ ಅದು ಆಕ್ಚುಲಿ. ಈಗ ನೋಡಿ ಫಿಲ್ಮಲ್ಲಿ ಪ್ಲೇ ಬ್ಯಾಕ್ ಮಾಡ್ತಾರೆ, ಅವ್ರು ಕೂಡ ಆಲ್ಬಮ್ಸ್ ಅಲ್ಲೇ ಬಂದಿರ್ತಾರೆ ಆಲ್ಮೋಸ್ಟ್ ಎಲ್ಲರೂ ಕೂಡ. ಈ ಕೆಲವರಿಗೆ ಖಂಡಿತ ಒಂದು ಏನಂತ ಹೇಳಿದ್ರೆ ಅವರಿಗೆ ಆಲ್ಬಮ್ಸ್ ಅಂತ ಹೇಳಿದಾಗ 4 ಜನರಿಗೆ ಪಬ್ಲಿಸಿಟಿ ಆಗ್ತಾರೆ, ವ್ಯೂವರ್ಸ್ ತುಂಬಾ ಆಗ್ತಾರೆ. ಸೊ ಇಂಥವ್ರನ್ನ ರೆಫರ್ ಮಾಡಿದ್ರೆ ನಮ್ಮ ಫಿಲ್ಮಿಗೆ ಹಾಡಿಸ್ಬೋದು ಇವರನ್ನ ಅಂತ ಹೇಳಿ. ಈಗ ಎಕ್ಸಾಂಪಲ್ ತುಂಬಾ ಜನ ಇದ್ದಾರೆ, ಈಗ ಅರ್ಮಾನ್ ಮಲ್ಲಿಕ್ ಇರ್ಬೋದು. ಸೊ ತುಂಬಾ ಜನ ಅವರು ಕೂಡ ಹಾಗೆ ಏನು ಒಮ್ಮೆಲೆ ಫಿಲ್ಮ್ ಇಂಡಸ್ಟ್ರಿಗೆ ಬಂದವರಲ್ಲ, ಅವರು ಆಲ್ಬಮ್ಸ್ ಅನ್ನ ಹಾಡಿ ಸೊ ನೆಕ್ಸ್ಟ್ ಎಲ್ಲ ವ್ಯೂವರ್ಸ್ ಎಲ್ಲ ಆಗಿ ಒಬ್ರು ಫೈಂಡ್ ಔಟ್ ಮಾಡಿ ಇಂಥವ್ರು ಒಂದು ಇದ್ದಾರೆ ಅಂತ ಹೇಳಿ ಮತ್ತೆ ಅವರನ್ನ ಫಿಲ್ಮಿಗೆ ಕರೆಯುವಂಥದ್ದು. ಸೊ ಆ ಥರ ಅಲ್ಲಿಂದ ಅವರ ಒಂದು ಜರ್ನಿ ಸ್ಟಾರ್ಟ್ ಆಗ್ತದೆ ಅಂತ ಹೇಳ್ತಾರೆ ಆಲ್ಬಮ್ ಸಾಂಗ್ಸ್ ಇಂದ. ಮತ್ತೊಂದು ಏನಂತ ಹೇಳಿದ್ರೆ ಅವರಿಗೆ ಸ್ಟುಡಿಯೋದಲ್ಲಿ ಇನ್ನೊಂದು ಫಿಲ್ಮಿಗೆ ಹೋಗಿ ಹಾಡುವಾಗ ಯಾವ ರೀತಿ ಹಾಡ್ಬೋದು, ಆ ತಪ್ಪುಗಳನ್ನು ಕರೆಕ್ಷನ್ ಮಾಡಲಿಕ್ಕೆ ಅಲ್ಲಿ ಆಗ್ತದೆ. ನಿಮ್ಮ ಆಲ್ಬಮ್ಸ್ ಅಲ್ಲಿ ಏನು ನಾವು ಹೋಗಿ ಫಸ್ಟ್ ಈಗ ಏನೂ ಗೊತ್ತಿಲ್ಲದ ಸ್ಟುಡಿಯೋ ಬಂದು ಹಾಡುವಾಗ ಎಷ್ಟು ಗೊತ್ತಾಗ್ತದೆ ನಮಗೆ, ಅದು ಏನು ಗೊತ್ತಿಲ್ಲ ಇವರಿಗೆ ಫಸ್ಟ್ ಟೈಮ್ ಹಾಡು ಅಂತೇಳಿ. ಅಲ್ಲಿ ಅವರಿಗೆ ಕರೆಕ್ಷನ್ಸ್ ಮಾಡಲಿಕ್ಕೆ ಎಲ್ಲ ಸಿಗ್ತದೆ, ವಾಯ್ಸ್ ಇದೆ ಎಲ್ಲ ಇದೆ, ಅವರಿಗೆ ಸ್ಟುಡಿಯೋದಲ್ಲಿ ಬಂದು ಹಾಡಲಿಕ್ಕೆ ಭಯ ಆಗ್ತದೆ. ಸೊ ಅವ್ರಿಗೆ ಏನಾಗ್ತದೆ ಅಂತ ಹೇಳಿದ್ರೆ ಒಂದು ಆಲ್ಬಮ್ಸ್ ಅನ್ನು ಹಾಡುವಾಗ ಅವರಿಗೆ ಒಂದು 4-5 ಆಲ್ಬಮ್ಸ್ ಅನ್ನು ಹಾಡಿದಾಗ ಅವ್ರಿಗೆ ಗೊತ್ತಾಗ್ತದೆ, ಹೀಗೆ ಇದೆ ಅಂತ ಹೇಳಿ. ಆ ಒಂದು ಸ್ಟುಡಿಯೋದಲ್ಲಿ ಈ ತರ ಇದೆ, ಈ ತರ ಹಾಡ್ಬೇಕು ನಾವು, ಈ ತರ ನಾವು ಅವ್ರು ಕೇಳಿದಕ್ಕೆ ಆನ್ಸರ್ ಮಾಡಬೇಕು. ಸೊ ಆ ತರ ಇರುವಾಗ ಅವ್ರಿಗೆ ಏನಾಗ್ತದೆ, ನೆಕ್ಸ್ಟ್ ಇನ್ನೊಂದು 5 ಆಲ್ಬಮ್ಸ್ಗೆ ಹಾಡಿದಾಗ ನೆಕ್ಸ್ಟ್ ಒಂದು ಫಿಲ್ಮಿಗೆ ಆಫರ್ ಬಂದಾಗ ಅವ್ನು ಈಸಿಯಾಗಿ ಹೋಗಿ ಹಾಡ್ತಾನೆ, ಅವನಿಗೆ ಹೇಗೆ ವಾಯ್ಸ್ ಕರೆಕ್ಷನ್ ಮಾಡ್ಕೊಳ್ಬೇಕು. ಹೌದು. ಮತ್ತೊಂದು ಏನಂತ ಹೇಳಿದ್ರೆ ಈ ಕೆಲವರಿಗೆ ಏನಂತ ಹೇಳಿದ್ರೆ ತುಂಬಾ ಚೆನ್ನಾಗಿದೆ ವಾಯ್ಸ್ ಮೇಂಟೆನೆನ್ಸ್ ಇರೋದಿಲ್ಲ ಒಟ್ಟಾರೆ, ಅಂದ್ರೆ ಈ ಕೋಲ್ಡ್ ಐಟಮ್ಸ್ ಅನ್ನು ಕುಡಿಯುವಂಥದ್ದು ಹಾಗೆ ಹೀಗೆ. ಅಂದ್ರೆ ಈಗ ವೆದರಿಗೆ ಕೂಡ ಸ್ವಲ್ಪ ವಾಯ್ಸ್ ಬ್ರೇಕ್ ಆಗ್ತದೆ, ಹಾಗಲ್ಲ. ಬಟ್ ಅವರಿಗೆ ಏನಾಗ್ತದೆ ಅಂತ ಹೇಳಿದ್ರೆ ಒಂದು ಆಲ್ಬಮ್ಸ್ ಅನ್ನು ಹಾಡುವಾಗ ಅವರ ವಾಯ್ಸ್ ಕ್ವಾಲಿಟಿ ಗೊತ್ತಾಗ್ತದೆ ಅವರಿಗೆ. ಮತ್ತೆ ಅವರಿಗೆ ಅನ್ಕೊಳ್ತಾರೆ ಏನು, ನಾನು ವಾಯ್ಸ್ ಅನ್ನು ಮೇಂಟೈನ್ ಮಾಡಬೇಕು, ಇನ್ನು ಮುಂದೆ ಚೆನ್ನಾಗಿ ಹಾಡಬೇಕು, ನಾನು ಅದಕ್ಕೋಸ್ಕರ ನಾನು ವಾಯ್ಸ್ ಮೇಂಟೈನ್ ಮಾಡಲೇಬೇಕು, ಪ್ರಾಕ್ಟೀಸ್ ಮಾಡಬೇಕು, ಕ್ಲಾಸಿಕಲ್ ತಗೊಳ್ಬೇಕು, ಹಿಂದೂಸ್ತಾನಿ ಹೋಗಬೇಕು. ಸೊ ಆ ಥರ ಅವರ ಡೆಡಿಕೇಶನ್ಸ್ ಮತ್ತೆ ಮುಂದೆ ಕಂಟಿನ್ಯೂ ಆಗ್ತದೆ. ಆವಾಗ ಏನಾಗ್ತದೆ ಅವರಿಗೆ ಒಂದೊಂದು ಆಫರ್ ಸಿಗ್ತಾ ಹೋಗ್ತದೆ. ಡೆಡಿಕೇಶನ್ಸ್ ನಮ್ದು ಮುಖ್ಯ, ವೆರಿ ಇಂಪಾರ್ಟೆಂಟ್. ಈಗ ನಾನು ಕೂಡ ಅಷ್ಟೇ, ನಾನು ಏನು ಒಮ್ಮೆಲೆ ನನಗೆ ಯಾರು ಕೂಡ ವೇದಿಕೆಯನ್ನು ಕೊಡಲಿಲ್ಲ, ಬಟ್ ನನ್ನ ಸ್ವಪ್ರಯತ್ನ ನಾನೇನು ಡೆಡಿಕೇಶನ್ ಹಾಕಿದ್ದೇನೆ ಅದು ಇವತ್ತು ನನಗೆ ರಿಸಲ್ಟ್ ಕೊಟ್ಟಿದೆ ಅಂತ ಹೇಳ್ತಾನೆ ಅಷ್ಟೇ. ಓಕೆ ಸರ್. ಆಮೇಲೆ ಅದ್ರ ಜೊತೆಗೆ ಇದನ್ನು ಬಿಟ್ಟು ಬೇರೆ ಏನು ಹವ್ಯಾಸಗಳು? ಡ್ಯಾನ್ಸ್ ಮಾಡ್ತಾ ಇದ್ದೆ, ಬಟ್ ಇವಾಗ ಬಿಟ್ಟಿದ್ದೇನೆ, ಒಂದು 5-10 ಇಯರ್ಸ್ ಆಯಿತು. ಸ್ಕೂಲ್ ಟೈಮಲ್ಲೆಲ್ಲ ಡ್ಯಾನ್ಸ್ ಮಾಡ್ತಾ ಇದ್ದೆ, ಅದೊಂದು ಹ್ಯಾಬಿಟ್ ಇತ್ತು. ಆ್ಯಂಡ್ ಈ ಛದ್ಮವೇಷ ಅದೆಲ್ಲ ಮಾಡ್ತಾ ಇದ್ದೆ, ಈ ಕಾಡಿನ ಬೇಡನ ವೇಷ ಅಂಥದ್ದೆಲ್ಲ ಅದೆಲ್ಲ ಸ್ಕೂಲ್ ಟೈಮಲ್ಲಿ ಮಾಡ್ತಾ ಇದ್ದೆ. ಬಟ್ ಆದಮೇಲೆ ನಾನು ಜಾಸ್ತಿ ಫೋರ್ಸ್ ಮಾಡಿದ್ದು ಸಿಂಗಿಂಗ್ಗೆ ಜಾಸ್ತಿ ಫೋರ್ಸ್ ಮಾಡಿದ್ದು. ಮತ್ತೆ ಏನಂದರೆ ಈ ನಡುವೆ ಏನಾಗಿದೆ ಅಂದರೆ ಫುಲ್ ಬ್ಯುಸಿ ಆಗಿದ್ದೇನೆ, ಪ್ರೋಗ್ರಾಮ್ಸ್ ಎಲ್ಲ. ಹೌದು, ಹಾಗಾಗಿ ಯಾವುದಕ್ಕೂ ಕಾನ್ಸಂಟ್ರೇಟ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ತುಂಬ ಒಂದು ಒಳ್ಳೆಯ ನೆನಪು ಅಥವಾ ಮರೆಯಲಾಗದ ಘಟನೆ ಅಂತ ಹೇಳಿದರೆ, ಶಿವಮೊಗ್ಗದಲ್ಲಿ ಒಂದು ಕಾಂಪಿಟೇಷನ್ ಆಗಿತ್ತು, ಸ್ಟೇಟ್ ಲೆವೆಲ್ ಫೋಕ್ ಸಿಂಗಿಂಗ್ ಕಾಂಪಿಟೇಷನ್ ಅಂತ ಹೇಳಿ. ನಾನು ಆ್ಯಕ್ಚುಲಿ ಅವಾಗ ಹೋಗ್ತಾ ಇದ್ದೆ, ಕಾಂಪಿಟೇಷನ್ ಹೋಗ್ತಾ ಇದ್ದೆ ವೆನ್ ಐ ಎಮ್ ಡಿಗ್ರಿ ಮುಗಿಸಿ. ಆಮೇಲೆ ಅಲ್ಲಿ ಏನಾಯ್ತು ಅಂತ ಹೇಳಿದರೆ ನನಗೆ ಕಾನ್ಫಿಡೆನ್ಸೇ ಇರಲಿಲ್ಲ. ಯಾಕಂದರೆ ಸ್ಟೇಟ್ ಲೆವೆಲ್ ಅಂತ ನಿಮ್ಗೆ ಗೊತ್ತುಂಟಲ್ಲ ಯಾವ ರೀತಿ ಇರ್ತದೆ ಅಂತ ಹೇಳಿ ಗೊತ್ತಿದೆ. ಕಾಂಪಿಟೇಷನ್ ತುಂಬ ಟಫ್ ಇದೆ. ಇಲ್ಲೇ ನಮ್ಮ ಹರಿಹರಪುರದಲ್ಲಿ ನಡೆದದ್ದು. ಅಲ್ಲಿ ನನಗೆ ಅದು ಆ್ಯಕ್ಚುಲಿ ಲೈವಲ್ಲಿ ಹಾಡಲಿಕ್ಕಿತ್ತು ಅವರು ಫೋಕ್ ಸಾಂಗಲ್ಲಿ. ನಾನು ಇದು ಕಾಡಿನ ಕಡಲಿಗೆ ಹಾಡನ್ನು ಹಾಡಿದ್ದೆ. ಅದು ಆ್ಯಕ್ಚುಲಿ ನನಗೆ ಅದು ಮರೆಯಲಾಗದ ಘಟನೆ ಅಂತ ಹೇಳಿದ್ರೆ ಅದೇ. ನಾನು ಅಂದ್ಕೊಂಡೇ ಇರಲಿಲ್ಲ, ನಾನು ಹಾಡಿ ಬಂದಿದ್ದೇನೆ, ನಾನು ಯಾರ್ದು ಪರ್ಫಾರ್ಮೆನ್ಸ್ ನಾನು ನೋಡಿಲ್ಲ. ಬಿಕಾಸ್ ಯಾಕಂದರೆ ನನಗೆ ಮರುದಿವಸ ಎಕ್ಸಾಮ್ ಏನೋ ಇತ್ತು, ಹಾಡಿ ಬಂದಿದ್ದೇನೆ. ನನಗೆ ಮನೆಗೆ ಕಾಲ್ ಬಂತು, ಫಸ್ಟ್ ಪ್ಲೇಸ್ ನಿಮಗೆ ಬಂದಿದೆ ಅಂತ ಹೇಳಿ. ಅದು ಮರೆಯಲಾಗದ ಘಟನೆ, ಖಂಡಿತವಾಗಿ ಅನ್ಕೊಂಡೇ ಇರಲಿಲ್ಲ ನಾನು ಅದು. ಯಾಕಂತ ಹೇಳಿದ್ರೆ ನಾನು ಡಿಸ್ಟ್ರಿಕ್ಟ್ ಲೆವೆಲ್ ಕಾಂಪಿಟೇಟ್ ಮಾಡಿದ್ದೇನೆ, ಈಗ ಕಾಂಪಿಟೇಟ್ ಮಾಡೋದಿಲ್ಲ. ಈಗ ಅಂದರೆ ಒಂದು ಲೆವೆಲ್ ಬಂದ್ಮೇಲೆ ನಾವು ಕಾಂಪಿಟೇಷನ್ ಮಾಡೋದು ಬಿಟ್ಟಿದ್ದೇನೆ. ಈಗ ಬಿಫೋರ್ ಡಿಗ್ರಿಯಲ್ಲಿರುವ ಇಲ್ಲ ಕಾಂಪಿಟೇಷನ್ ಮಾಡ್ತಾ ಇದ್ದೆ. ಅದೊಂದು ಖಂಡಿತವಾಗಿಯೂ ಮೆಮೊರಿ ನನಗೆ, ಖಂಡಿತ. ಅದು ಒಮ್ಮೆಲೆ ಅವ್ರು ಕಾಲ್ ಮಾಡಿ ಹೇಳುವಾಗ ನನಗೇನೆ ಶಾಕ್ ಆಗಿದೆ. ಯಾಕಂದ್ರೆ ನಾನು ಬೇರೆಯವರ ಪರ್ಫಾರ್ಮೆನ್ಸ್ ಹೇಗಿದೆ ನಾನು ನೋಡಲಿಲ್ಲ. ಬಟ್ ಆದರೂ ಕೂಡ ನಮ್ಮ ಒಂದು ಹಳ್ಳಿ ಮುಟ್ಲುಪಾಡಿ ಅಂತ ಹೇಳಿದ್ರೆ ನೀವು ನೋಡಿರಬಹುದು, ಮುನಿಯಾಲಿಗೆ ಬಂದಿದ್ದೀರಿ ನೀವು ಅಲ್ವಾ, ಮುಟ್ಲುಪಾಡಿ ನೋಡಿಲ್ಲ ಅಂತ ಕಾಣ್ತದೆ. ತುಂಬಾ ಹಳ್ಳಿ, ಅಲ್ಲಿ ನಮಗೆ ನೆಟ್ವರ್ಕ್ ಇಲ್ಲ. ಅಂಡ್ ಫೋನ್ ಒಬ್ರಿಗೊಂದು ಕಾಂಟ್ಯಾಕ್ಟ್ ಮಾಡ್ಬೇಕಂದ್ರೆ ತುಂಬಾ ಕಷ್ಟ, ಮುನಿಯಾಲಿಗೆ ಬರ್ಬೇಕು ನಾವು ಕಾಂಟ್ಯಾಕ್ಟ್ ಮಾಡಲಿಕ್ಕೆ. ಅಷ್ಟು ಹಳ್ಳಿಯಲ್ಲಿ ಇದ್ಕೊಂಡು ನಾನು ಸ್ಟೇಟ್ ಲೆವೆಲ್ ಫಸ್ಟ್ ಪ್ಲೇಸ್ ಅಂತ ಹೇಳಿದಾಗ ಅದೊಂಥರ ಇವತ್ತಿಗೂ ಮೆಮೊರಿ. ಖಂಡಿತ ಎಲ್ಲರೂ ಹೇಳ್ತಾರೆ, ನೀವು ಅಲ್ಲಿಂದ ಬಂದು ಇಲ್ಲಿಗೆ ಬಂದು ನೀವು ಹಾಡಿ ಫಸ್ಟ್ ಪ್ಲೇಸ್ ತಗೊಂಡಲ್ಲ ಅಂದ್ರೆ. ಎಲ್ಲ ಸಿಟೀಸ್ ಎಲ್ಲ ಬಂದಿದ್ದಾರೆ, ಎಲ್ಲ ಸ್ಟೂಡೆಂಟ್ಸ್ ಬಂದಿದ್ದಾರೆ, ಹಾಗಲ್ಲ. ಬಟ್ ಆದ್ರೂ ಕೂಡ ಅದೊಂದು ಖಂಡಿತವಾಗಿ ನನಗೆ 100% ಇವಾಗಲೂ ಯಾವ ಕೇಳು ಅನ್ನೋದು ಮೆಮೊರಿ, ಅದೇ ನಾನು ಹೇಳುವಂಥದ್ದು ಖಂಡಿತ ಎಲ್ಲರಿಗೂ. ಹೌದು.
जब दीप चले आना, जब शाम ढले आना, जब दीप जले आना, जब शाम ढले आना, संकेत मिलन का भूल न जाना, मेरा प्यार न बिसराना, जब दीप जले आना, जब शाम ढले आना। मैं फलकन डगर बुहारूंगा, तेरी राह निहारूंगा, मैं फलकन डगर बुहारूंगा, तेरी राह निहारूंगा, मेरी प्रीता काजल तुम अपने नैनों में मले आना, जब दीप जले आना, जब शाम ढले आना। जहाँ पहली बार मिले थे हम, जिस जगह से संग चले थे हम, जहाँ पहली बार मिले थे हम, जिस जगह से संग चले थे हम, नदिया के किनारे आज उसे अम्बा की तले आना, जब दीप जले आना, जब शाम ढले आना। निरेगा रेगा मागरे ससनी पापा मा रेगा सनी सग पामा पा, नित सांझ सवेरे मिलते हैं, हाँ नित सांझ सवेरे मिलते हैं, उन्हें देख की तारे खिलते हैं, नित सांझ सवेरे मिलते हैं, उन्हें देख की तारे खिलते हैं, लेटे हैं विदाइक दूज से कहते हैं चले आना, जब दीप जले आना, जब शाम ढले आना, संकेत मिलन का भूल न जाना, मेरा प्यार न बिसराना, जब दीप चले आना, जब शाम ढले आना।
ಥ್ಯಾಂಕ್ ಯು ಸರ್. ಇಷ್ಟು ಹೊತ್ತು ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ಬಂದ್ರಿ, ಒಳ್ಳೊಳ್ಳೆ ಹಾಡುಗಳನ್ನು ಕೇಳ್ತಾ ಇದ್ವಿ ಸರ್ ಮಧ್ಯಮದಲ್ಲಿ, ನಿಮ್ಮೆಲ್ಲ ಅನುಭವಗಳನ್ನು ಹಂಚ್ಕೊಂಡ್ರಿ, ಜೊತೆಗೆ ಒಂಥರ ನಾವೇನಂದ್ರೆ ಹಿನ್ನೋಟ ಮಾಡಿದಾಗ ಖಂಡಿತ ಒಮ್ಮೆ ಹಿಂತಿರುಗಿ ಏನೆಲ್ಲ ಆಯ್ತು ಅಂತ ಒಂದ್ಸಲ ನೋಡ್ಕೊಂಡು ಬಂದಾಗ ಅದ್ಭುತವಾದಂಥ ಹಾಡುಗಳನ್ನು ಕೇಳಿದ್ವಿ. ತುಂಬಾ 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 ಥ್ಯಾಂಕ್ ಯು ಸರ್ ಬಂದಿದ್ದಕ್ಕೆ ಕಾರ್ಯಕ್ರಮಕ್ಕೆ. ನಮ್ಮ ಹಾಗೂ ವೀಕ್ಷಕರ ನಿಮಗೂ ಕೂಡ ಪರವಾಗಿ ಹಾಗೆ ನನ್ನ ಕಡೆಯಿಂದ ತುಂಬಾ ಥ್ಯಾಂಕ್ಸ್ ಸ್ಪಂದನ ಸರ್. ಚಾನೆಲ್ಗೆ ಹಾಗೂ ನಿಮ್ಗೆ. ಖಂಡಿತ ಸರ್, ಥ್ಯಾಂಕ್ ಯು. ಮತ್ತಷ್ಟು ಹಾಡುಗಳನ್ನು ನಿಮ್ಮ ಓಕೆ ಜೊತೆ ಸರ್, ಕೇಳೋದು. ಖಂಡಿತ. Thank you. ಓಕೆ. ನೋಡಿದ್ರಲ್ಲ ವೀಕ್ಷಕರೇ, ಇದು ಈ ವಾರದ ನನ್ನ ಪ್ರೀತಿಯ ಹಾಡು ಕಾರ್ಯಕ್ರಮ. ಇದು ಉಚ್ಚಿಲದ ಮೆಟ್ರೋ ಫರ್ನಿಚರ್ ವರ್ಲ್ಡ್ ಆಯೋಜನೆಯ ಸ್ಪಂದನ ವಾಹಿನಿ ಪ್ರಸ್ತುತಿಯ ವಿಶಿಷ್ಟ ಕಾರ್ಯಕ್ರಮ. ಈ ಕಾರ್ಯಕ್ರಮ ಇಲ್ಲಿಗೆ ಮುಗಿತೆ. ನಿರಂತರ ಸುದ್ದಿ ಮತ್ತು ಮನೋರಂಜನೆಗಾಗಿ ನೋಡ್ತಾ ಇರಿ ಸ್ಪಂದನ. ಈ ಕಾರ್ಯಕ್ರಮದ ಪ್ರಾಯೋಜಕರು ಮೆಟ್ರೋ ಫರ್ನಿಚರ್ ವರ್ಲ್ಡ್, NH66, ಉಚ್ಚಿಲ, ಕಾಪು. ನನ್ನ ಪ್ರೀತಿಯ ಹಾಡು